ಕಣ ಕಣದರ ಸೌಂದರ್ಯ. ಮುಳಿಯಾ ಜುವೆಲ್ಸ್, ಕ್ರಿಯೇಟಿಂಗ್ ಹ್ಯಾಪಿನೆಸ್. ವಿದ್ಯುತ್ ಶಾಕ್ ತಗುಲಿ ಯುವಕನೋರ್ವ ಮೃತಪಟ್ಟ ಘಟನೆ ಮಂಜೇಶ್ವರ ಹೊಸಬೆಟ್ಟುವಿನ ಗೋವಿಂದ ಪೈ ಕಾಲೇಜು ಬಳಿ ನಿನ್ನೆ ಸಂಜೆ ನಡೆದಿದೆ. ಮೃತಪಟ್ಟ ಯುವಕನನ್ನು ಯಶವಂತ ಎಂದು ಗುರುತಿಸಲಾಗಿದೆ. ಉಪ್ಪಳದ ಶಾಲಾ ಬಳಿ ಇರುವ ಭಾರತ್ ಪೆಟ್ರೋಲ್ ಬಂಕ್ನಲ್ಲಿ ಕಳೆದ 2 ವರ್ಷಗಳಿಂದ ನೌಕರನಾಗಿರುವ ಯಶವಂತ್ ನಿನ್ನೆ ಸಂಜೆ 5:30 ವೇಳೆಗೆ ಕೆಲಸಕ್ಕೆ ತೆರಳಲು ಸಜ್ಜಾಗುತ್ತಿದ್ದನು. ಈ ವೇಳೆ ಮನೆಯ ಟ್ಯಾರಿಸ್ನಲ್ಲಿ ತೆಂಗಿನ ಮರದ ಗರಿಯನ್ನು ಕಂಡು ಅದನ್ನು ಕಡಿದು ತೆಗೆಯಲು ತೆರಳಿದ್ದ ಯಶವಂತ್ ಮರದ ಪಕ್ಕವೇ ಹರಿಯುತ್ತಿದ್ದ HT ಲೈನ್ನ ವಿದ್ಯುತ್ ಸ್ಪರ್ಶದಿಂದ ಅಲ್ಲೇ ಕುಸಿದು ಬಿದ್ದಿದ್ದ. ಗರಿ ತೆಗೆಯಲು ತೆರಳಿದ ಸಹೋದರ ಮರಳಿ ಬಾರದ ಹಿನ್ನೆಲೆಯಲ್ಲಿ ಸಹೋದರಿ ಟ್ಯಾರಿಸ್ಗೆ ತೆರಳಿದಾಗ ಘಟನೆ ಬೆಳಕಿಗೆ ಬಂದಿದೆ. ಕೂಡಲೇ ಸ್ಥಳೀಯರಿಗೆ ಮಾಹಿತಿ ನೀಡಿ ಯಶವಂತರನ್ನು ಖಾಸಗಿ ಆಸ್ಪತ್ರೆಗೆ ದಾಖಲಿಸುವ ಹಾದಿ ಮಧ್ಯೆ ಯಶವಂತ್ ಮೃತಪಟ್ಟಿದ್ದಾನೆ. ಬಳಿಕ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗಾಗಿ ಮಂಗಲ್ಪಾಡಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಮೃತಪಟ್ಟ ಯಶವಂತ್ ತಂದೆ ನಿವೃತ್ತ KSRTC ಉದ್ಯೋಗಿ ರಾಮಚಂದ್ರ, ತಾಯಿ ಬಬಿತಾ, ಸಹೋದರ ಸಹೋದರಿಯರಾದ ಸುಷ್ಮಿತಾ, ಜಯಸ್ಮಿತಾ, ಸುದೀಶ್ ಹಾಗೂ ಅಪಾರ ಬಂಧು ಬಳಗವನ್ನು ಅಗಲಿದ್ದಾರೆ. ಧ್ವನಿ ಮೀಡಿಯಾ, ನಿಮ್ಮ ಧ್ವನಿಗೆ ನಮ್ಮ ಧ್ವನಿ.